ನಮಸ್ಕಾರ ವೀಕ್ಷಕರೇ, SDP ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಆಯುರ್ವೇದ ಶಾಸ್ತ್ರಕ್ಕೆ ಆಯುರ್ವೇದದ ಪಿತಾಮಹರು ಎನಿಸಿಕೊಂಡಿರುವಂತಹ ಚರಕ ಸುಶ್ರುತ ವಾಗ್ಭಟರು ಬರೆದಿರುವಂತಹ ಆಯುರ್ವೇದ ಗ್ರಂಥಗಳೇ ಮೂಲಾಧಾರ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಪಾಲಿಸುತ್ತಿರುವ ಆಯುರ್ವೇದ ಶಾಸ್ತ್ರ ಏನಿದೆಯೋ ಈ ಶಾಸ್ತ್ರದಲ್ಲಿರುವಂತಹ ಎಲ್ಲ ನಿಯಮಗಳು ಈ ಪಿತಾಮಹರು ಬರೆದಿರುವಂತಹ ಗ್ರಂಥಗಳಲ್ಲಿ ಈಗಾಗಲೇ ಉಲ್ಲೇಖಗೊಂಡಿದೆ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಪುತ್ತೂರಿನ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗುವಂತಹ ಸ್ವಾಗತ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಡಾಕ್ಟರ್, ಹಿಂದಿನ ಸಂಚಿಕೆಯಲ್ಲಿ ನಾವು ಕೆಮ್ಮಿನ ಬಗ್ಗೆ ಹಾಗೂ ಅವುಗಳಿಗೆ ಬೇಕಾದಂತಹ ಪೂರಕವಾದ ಔಷಧದ ಬಗ್ಗೆ ನೀವು ಹೇಳಿದ್ರಿ. ನಮ್ಮ ವೀಕ್ಷಕರೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಒಂದು ಸಂದೇಹವನ್ನು ಮುಂದಿಟ್ಟಿದ್ದಾರೆ. ಡಾಕ್ಟರ್, ಸಾಮಾನ್ಯವಾಗಿ ಕಾಡುವಂತಹ ಈ ಕೆಮ್ಮಿಗೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವಂತಹ ಔಷಧ ಯಾವುದು ಎಂಬುದರ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಹಲವಾರು ಡ್ರಗ್ಸ್ ಅಥವಾ ತಯಾರಿಗಳನ್ನು ಹೇಳಿದೆ. ಅದರಲ್ಲಿ ಬಹಳ ಸುಲಭವಾಗಿ ಮತ್ತು ಇಫೆಕ್ಟಿವ್, ಈಗ ಸಿಗುವುದು ಸುಲಭ ಅಲ್ಲ, ಆ ಸಿಕ್ಕಿದ ಸುಲಭ ದ್ರವ್ಯಗಳಲ್ಲಿ ಇಫೆಕ್ಟ್ ಅಂತ ಹೇಳಿದರೆ SDP ಕಂಪನಿ ತಯಾರು ಮಾಡುವಂಥ ತುಳಸಿ ಕಂಠಕಾರಿ ಅಂತ ಒಂದು ಸಿರಪ್ ಇದೆ. ಅದನ್ನು ನಿರಂತರವಾಗಿ ಸೇವನೆ ಮಾಡುವಂಥದ್ದು. ಒಂದು 10 ml, ಮಕ್ಕಳಿಗಾದರೆ 5 ml ಆಗಿ ದಿನಕ್ಕೆ 3 ಸಲ, ದೊಡ್ಡವರಾದರೆ ಒಂದು 10 ml ಆಗಿ ದಿನಕ್ಕೆ 3 ಸಲ ಸಾಮಾನ್ಯ ಎಲ್ಲ ಥರದ ಕೆಮ್ಮುಗಳು ಅದರಲ್ಲಿ ಕಮ್ಮಿ ಆಗ್ತದೆ. ಆದರೆ ಬೇರೆ ಬೇರೆ ಕೆಮ್ಮು ಇದ್ದರೆ, ಅಂದರೆ ನಾನು ಹೇಳಿದಂತೆ ಹೆಚ್ಚು ಕಫ ಬರುವಂಥದ್ದಿದ್ದರೆ ಅದಕ್ಕೆ ಬೇರೆ ಸೇರಿಸಿಕೊಳ್ಳಬೇಕಾಗ್ಬೋದು, ಅದು ಬೇರೆ ವಿಷಯ. ಸಾಮಾನ್ಯವಾಗಿ ಜನರು ಕೆಮ್ಮು ಬಂದ ಕೂಡಲೇ ಪ್ರಥಮವಾಗಿ ತುಳಸಿ ಕಂಠಕಾರಿ ಉಪಯೋಗಿಸಬಹುದು. ಕಂಠಕಾರಿ ಅಂತ ಮಕ್ಕಳಿಗಾದರೆ 5 ml, ದೊಡ್ಡವರಿಗಾದರೆ 10 ml ಅಷ್ಟು ಉಪಯೋಗ. ಡಾಕ್ಟರ್, ಈ ತುಳಸಿ ಕಂಠಕಾರಿ ಎನ್ನುವಂಥದ್ದು ಮಾರುಕಟ್ಟೆ ಎಲ್ಲ ಅಂಗಡಿಗಳಲ್ಲೂ ಲಭ್ಯವಿರುತ್ತದೆ? ನಮ್ಮಲ್ಲಿ ಕೇವಲ ನಮ್ಮ ದಕ್ಷಿಣ ಕನ್ನಡ ಮಾತ್ರ ಇಲ್ಲ, ಅದು ನಿಮ್ಮ ಹೊರ ದೇಶಗಳಿದೆ. ನಮ್ಮ ಕೇರಳ ಇದೆ, ತಮಿಳುನಾಡು ಇದೆ, ಅಲ್ಲದೆ ಉತ್ತರಾಖಂಡವರೆಗೆ ಸಹ ನಮ್ಮ ಔಷಧಿ ಹೋಗ್ತದೆ. ಬೆಂಗಳೂರು, ಮೈಸೂರು ಅಂಥ ರಾಜ್ಯಗಳಿಗೆ ಸಹ, ಗೋವಾದಲ್ಲಿ ಸಹ ಅವೈಲೇಬಲ್ ಇದೆ. ಬಹಳಷ್ಟು ಪರಿಣಾಮಕಾರಿ. ಹೌದು, ಔಷಧಿ. ಹಾಗಾದರೆ ನಾವು ಎಲ್ಲ ಅಂಗಡಿಗಳನ್ನು ಇದನ್ನು ಸಿಗ್ಬೋದು ಅಂತ ಹೇಳ್ಬೋದು. ಡಾಕ್ಟರ್, ಇಂದಿನ ಸಂಚಿಕೆಯಲ್ಲಿ ಯಾವ ಕಾಯಿಲೆಯ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀರಿ? ಸಾಮಾನ್ಯವಾಗಿ ಈಗ ಒತ್ತಡದ ಜಗತ್ತು ಅಂತ ಹೇಳ್ಬೋದು. ಹೌದು. ಪ್ರತಿಯೊಬ್ಬರು ಟೆನ್ಷನ್, ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಸಮಯ ಇಲ್ಲ. ಈ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಕಾಡುವಂಥ ಒಂದು ತೊಂದರೆ ಅಂತ ಹೇಳಿದರೆ ತಲೆನೋವು. ಯಾವಾಗಲೂ ತಲೆನೋವಿನ ಬಗ್ಗೆ ನಮ್ಮಲ್ಲಿಗೆ ರೋಗಿಗಳು ಬರ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಸೂಕ್ಷ್ಮವಾಗಿ ನಾವು ಇವತ್ತು ವಿಷಯಗಳನ್ನು ಎತ್ತಿಕೊಂಡು ಮಾತಾಡುವ. ಹೌದು ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಈಗ ಇರುವಂಥದ್ದು ಒತ್ತಡದ ಜಗತ್ತು ಅಂತ. ಅಧಿಕ ಜನರನ್ನು ಕಾಡ್ತಾ ಇರುವಂಥ ಸಮಸ್ಯೆ ಈ ತಲೆನೋವು. ಇದಕ್ಕೆ ಮೂಲ ಕಾರಣ ಏನು ಡಾಕ್ಟರ್? ಬೇರೆ ಬೇರೆ ಕಾರಣದಿಂದ ತಲೆನೋವು ಬರ್ತದೆ. ಸಾಮಾನ್ಯವಾಗಿ ನೀವು ಕುತ್ತಿಗೆಯ ಮೇಲೆ ಇರುವಂಥ ಜಾಗದಲ್ಲಿ ಬರುವಂಥ ನೋವಿಗೆ ತಲೆನೋವು ಅಂತ ಹೇಳ್ಬೋದು. ಸಾಮಾನ್ಯ ಶೀತ ಏನಿರುವಾಗಲೂ ತಲೆನೋವು ಸಹ ಬರ್ತದೆ. ಅದು ಬಿಟ್ಟರೆ ಎರಡನೇದಾಗಿ ವಿಶೇಷ ಬರುವಂಥ ಸೈನಸ್ ಹೇಳ್ತಾರೆ, ಒಳಗೆ ಕಫ ತುಂಬಿಕೊಂಡು, ತಲೆ ಒಳಗೆ ಕಫ ತುಂಬಿಕೊಂಡಿರುವಂಥ ತಲೆನೋವು. ಮೂರನೇದು ಹೆಚ್ಚಿನವರಿಗೆ ಈಗೀಗ ನಾವು ಕೇಳ್ತಿರೋ ಒಂದು ಮೈಗ್ರೇನ್ ಅಂತ ಹೇಳ್ಬೋದು. ಅಂಥ ಒಂದು ತಲೆನೋವು ಸಹ ಅದು ಬರ್ತದೆ. ಶೀತ, ನೆಗಡಿಯಿಂದ ಬರುವಂಥ ತಲೆನೋವು, ಇಂಥ ಮೈಗ್ರೇನಿಂದ ಬರುವ ತಲೆನೋವು, ಸೈನಸ್ಸಿಂದ ಬರುವ ತಲೆನೋವು, ಒತ್ತಡದಿಂದ ಬರುವಂಥ ತಲೆನೋವು, ಮತ್ತು ಕೆಲವು ಡ್ರಗ್ಸ್ಗಳನ್ನು, ಔಷಧಿಯನ್ನು ತಗೊಳ್ಳುವುದರಿಂದ ಕೆಲವು ತಲೆನೋವು ಬರ್ತದೆ. ಮತ್ತು ನಿದ್ದೆಗೆಟ್ಟರೆ ಆಗಲೂ ಸಹ ತಲೆನೋವು ಬರ್ತದೆ. ಈ ಎಲ್ಲ ಕಾರಣಗಳಿಂದ ತಲೆನೋವು ಬರ್ತದೆ. ಇದರಲ್ಲಿ ಸೆಕೆಂಡ್ರಿ ತಲೆನೋವು ಮತ್ತು ಪ್ರೈಮರಿ ತಲೆನೋವು ಅಂತ ಹೇಳ್ಬೋದು. ಸಾಮಾನ್ಯ ನನಗೆ ಹೇಳಿದೆಲ್ಲ ಪ್ರೈಮರಿ ತಲೆನೋವುಗಳು ಸಾಮಾನ್ಯವಾಗಿ ಬರುವಂಥದ್ದು. ಎರಡನೇ ತಲೆನೋವು ಹೇಳ್ಬೋದು. ಅದೇನಂತ ಹೇಳಿದರೆ ಈ ಟ್ಯೂಮರ್, ಬ್ರೈನ್ ಒಳಗೆ ಟ್ಯೂಮರ್, ಅದೊಂದು ಭಾಳ ವಿಶೇಷವಾಗಿರುವಂಥದ್ದು. ತುಂಬ ಸಮಯದಿಂದ ನಿರಂತರವಾಗಿ ಬರುವಂತಹ ತಲೆನೋವು, ಅದು ಯಾವುದೇ ಔಷಧಿಗೊಳಿಸಿ ಕೇಳುವುದಿಲ್ಲ, ಅದು ಸೆಕೆಂಡ್ರಿ. ಇನ್ನೊಂದು ಮೆನಿಂಜೈಟಿಸ್ ಹೇಳ್ಬೋದು, ತುಂಬ ದಿನದಿಂದ ಜ್ವರ ಬರುವುದು. ನಮ್ಮ ಮೆದುಳಿನ ಬಳ್ಳಿಯೊಳಗೊಂದು ದ್ರವ ಇದೆ, ಅದಕ್ಕೆ ಇನ್ಫೆಕ್ಷನ್ ಆಗಿ ತಲೆನೋವು ಬರುವಂತೆ, ಅದು ಸಹ ಒಂದು ದೊಡ್ಡ ವಿಶೇಷವಾದಂಥ ಒಂದು ತೊಂದರೆ. ಸೊ ಮೆನಿಂಜೈಟಿಸ್ ತಲೆನೋವು ಬರ್ಬೋದು, ಟ್ಯೂಮರ್ ತಲೆನೋವು ಬರ್ಬೋದು. ಇದರ ಬಗ್ಗೆ ಪ್ರತ್ಯೇಕ ಅದನ್ನು ಗುರುತಿಸಿಕೊಂಡು ಚಿಕಿತ್ಸೆ ಮಾಡೋದು ವಿಶೇಷ. ಇದು ತಲೆನೋವಿನ ಬಗ್ಗೆ ಇರುವಂಥ ಮುಖ್ಯ ಕಾರಣಗಳು. ಸೊ ಅದನ್ನು ನಾವು ತಿಳಿದುಕೊಂಡು ಚಿಕಿತ್ಸೆ ಮಾಡಬೇಕು. ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಒಂದು ವಿಧವಾದಂಥ ತಲೆನೋವು ಅಂದರೆ ಮೈಗ್ರೇನ್ ತಲೆನೋವು ಅಂತ. ಮೈಗ್ರೇನ್ ತಲೆನೋವು ಅಂದರೆ ಏನು ಡಾಕ್ಟರ್? ಈಗಿನ ಎಲ್ಲ ಕಾಯಿಲೆಗಳಿಗೂ ಸಹ ಅದು ಹೇಗೆ ಆಯಿತು ಎಂಬುದಾಗಿ ನಮ್ಮ ಆಧುನಿಕ ಜಗತ್ತು ಕಂಡುಹುಡುಕಿದೆ. ಪ್ರತಿ ಕಾಯಿಲೆಗೂ ಸಹ ಅದಕ್ಕೆ ಕಾರಣ ಅಥವಾ ಹೇಗೆ ಆಯಿತು ಅಂತ ಹೇಳ್ತಾರೆ. ಮೈಗ್ರೇನಿಗೆ ಇಷ್ಟರವರೆಗೆ ಅದು ಹೇಗೆ ತಲೆನೋವು ಉಂಟಾಯಿತು ಇನ್ನೂ ಸಹ ಕಂಡು ಹುಡುಕಲಿಲ್ಲ. ಯಾವ ರೀತಿಯಿಂದಾಗಿ ತಲೆನೋವು ಆಗ್ತಾ ಇದೆ ಅದಕ್ಕೆ ಒಂದು ಸೂಕ್ಷ್ಮವಾಗಿ ಇನ್ನೂ ಸಹ ಕಂಡು ಹುಡುಕಲಿಲ್ಲ. ಸಾಮಾನ್ಯವಾಗಿ ವ್ಯಾಸ್ಕ್ಯುಲರ್ ಹೆಡ್ಡೇಕ್ ಅಂತ ಹೇಳ್ತಾರೆ. ಈ ತಲೆಗೆ ಈ ರಕ್ತದ ಪರಿಚಲನೆ ವ್ಯತ್ಯಾಸದಿಂದಾಗಿ ಆಗುವಂಥ ತಲೆನೋವು ಅಂತ ಹೇಳ್ಬೋದು. ನಮ್ಮದರಲ್ಲಿ ಆಯುರ್ವೇದ ಪ್ರಕಾರ ಹೇಳೋದಾದರೆ ಅದು ಪಿತ್ತ ಸಂಬಂಧಪಟ್ಟ ತಲೆನೋವು ಅಂತ ಹೇಳೋದು. ನಮ್ಮದರಲ್ಲಿ ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿ ಮಾಡಿಕೊಂಡು ಚಿಕಿತ್ಸೆ ಮಾಡ್ತೇವೆ. ಆಧುನಿಕವಾಗಿ ಹೇಳಿದರೆ ಈ ಮೈಗ್ರೇನಿಗೆ ನಿಶ್ಚಿತ ಕಾರಣ ಇಲ್ಲ. ಅಂತೂ ಒಂದು ರಕ್ತದ ಒತ್ತಡ, ಅಧಿಕ ಒತ್ತಡವೋ
ಅಥವಾ ಅದಕ್ಕೆ ಬೇಕಾದಷ್ಟು ಒತ್ತಡ ಇಲ್ಲದೆಯೋ ಬರುವಂಥದ್ದು ತಲೆನೋವಿಗೆ ಮೈಗ್ರೇನ್ ತಲೆನೋವು ಅಂತ ಹೇಳ್ತಾರೆ. ಇನ್ನೊಂದು ವಿಧವಾದ ತಲೆನೋವು ಹೇಳಿದ್ರಿ ನೀವು, ಸೈನಸ್ ಹೆಡೇಕ್ ಅಂತ. ಈ ಸೈನಸ್ ಹೆಡೇಕ್ ಅಂದರೆ ಏನು? ಸೈನಸ್ ಹೆಡ್ಡೇಕ್ ಬರುವುದು ಈ ಕೆಲವರಿಗೆ ನಿರಂತರ ಶೀತ ಇರ್ತದೆ, ಅದಕ್ಕೆ ಸರಿ ಟ್ರೀಟ್ಮೆಂಟ್ ತಗೊಳ್ಳೋದೇ ಇಲ್ಲ. ಒಂದು ಸಾಮಾನ್ಯವಾಗಿ ಶೀತಕ್ಕೆ ಮದ್ದು ಬೇಕು ಅಂತ ಹೇಳುವುದಿಲ್ಲ, ಯಾವ ವೈದ್ಯನೂ ಸಹ ಶೀತ ಒಂದು 2 ದಿವಸ ಬಂದು ಹೋಗ್ತದೆ, ಶೀತಕ್ಕೆ ಮದ್ದು ತಗೊಳ್ಬಾರ್ದು ಅಂತ ಹೇಳೋದು. ಸಾಮಾನ್ಯ ಹೌದೌದು ಸಾಮಾನ್ಯ ಲಕ್ಷಣ. ಶೀತ ಅದು ಬಂದರೆ ಅದೊಂದು ಕಾಯಿಲೆ ಅಲ್ಲ, ಸುಮ್ಮನೆ ಅದು ನಮ್ಮ ಕಾಯಿಲೆ ಬಾರದಾಗ ತಡೆಗಟ್ಟಲಿಕ್ಕೆ ಒಂದು ಮೂಗಿನಿಂದ ಸುರಿಸುವ ದ್ರವ, ಅದು ಪ್ರೊಟೆಕ್ಷನ್ ಇರುವಂಥ ಇದು. ಅದಕ್ಕೆ ನಾವು ಮದ್ದು ಮಾಡಿ ಗುಣ ಮಾಡೋದು ಒಳ್ಳೆಯದಲ್ಲ, ತನ್ನಷ್ಟೇ ಗುಣ ಆಗಬೇಕು ಅಂತ ಎಂಬ ಕಲ್ಪನೆ ನಮ್ಮದು. ಆದರೆ ತುಂಬ ಸಮಯದಿಂದ ಈ ಶೀತ ಗಟ್ಟಿ ಆಗಲಿ ಪ್ರಾರಂಭವಾಗ್ತದೆ, ಒಂದು ಹಳದಿ ದ್ರವವಾಗಿ ಶುರುವಾಗುವಾಗ ಆಗ ಅದು ತೊಂದರೆ ಅಂತ ಹೇಳಬೇಕು. ಆವಾಗ ನಾವು ಚಿಕಿತ್ಸೆಗೆ ಹೊರಡಬೇಕು. ಆ ಕಫ ಒಳಗೆ ನಮ್ಮ ಪ್ರತಿ ಮುಖದ ಭಾಗದಲ್ಲಿ ಅಥವಾ ಹಣೆ ಭಾಗದಲ್ಲಿ ಪೊಟರೆಗಳಿರ್ತವೆ, ಸೈನಸ್ ಹೇಳ್ತವೆ, ಒಳಗೆ ತೂತುಗಳಿರ್ತದೆ. ಆ ಜಾಗದಲ್ಲಿ ಈ ಕಫಗಳು ಕಲೆಕ್ಟ್ ಆಗ್ತದೆ, ತುಂಬುತ್ತದೆ. ಅದು ತುಂಬಿದರೆ ಈ ತಲೆನೋವು ಪ್ರಾರಂಭ ಆಗ್ತಲ್ಲ, ಅದು ಭಾಳ ವಿಶೇಷವಾಗಿರ್ತದೆ. ಅದಕ್ಕೆ ಸೈನಸ್ ಹೆಡ್ಡೇಕ್ ಅಂತ ಹೇಳೋದು. ಅದಕ್ಕೆ ವಿಶೇಷ ಚಿಕಿತ್ಸೆ ಮಾಡಲೇಬೇಕು, ಇಲ್ಲದ್ರೆ ಸಹಿಸಲಿಕ್ಕೆ ಅಸಾಧ್ಯವಾದಂತಹ ತಲೆನೋವು ಬರ್ತದೆ. ಅದರ ಒಟ್ಟಿಗೆ ಸೈನಸ್ ಹೆಡ್ಡೇಕ್ನೊಟ್ಟಿಗೆ ಜ್ವರ ಸಹ ಬರ್ತದೆ, ಇನ್ಫೆಕ್ಷನ್ ಆಗಿರ್ತದೆ, ಜ್ವರ ಸಹ ಬರ್ತದೆ. ಇದು ಸೈನಸ್ ಹೆಡ್ಡೇಕಿನ ಲಕ್ಷಣ ಮತ್ತು ಅದರ ಬಗ್ಗೆ ನೀವು ಕ್ರಮ ತಗೊಳ್ಳಲೇಬೇಕು, ಇಲ್ಲದ್ರೆ ತೊಂದರೆಗಳಾಗಿ ಆಗ್ತದೆ. ಡಾಕ್ಟರ್, ಈಗಾಗಲೇ ಹೇಳಿದರೆ ನೀವು ಮೈಗ್ರೇನ್ ತಲೆನೋವು ಅನ್ನುವಂಥದ್ದಿದೆ ಹಾಗೂ ಸೈನಸ್ ಎನ್ನುವಂತಹ ತಲೆನೋವು ಇದೆ. ಹಾಗಾದರೆ ಬೇರೆ ಯಾವ ರೀತಿಯ ತಲೆನೋವುಗಳನ್ನು ನಾವು ನೋಡ್ಬೋದು? ನಾನು ಪ್ರಥಮ ಹೇಳಿದೆ, ಒತ್ತಡದಿಂದ ಬರ್ತದೆ. ಈಗಿನ ಒತ್ತಡ ಜಗತ್ತಿಂದ ತುಂಬ ಒತ್ತಡದಿಂದ ಹೊರಗೆ ಕೆಲಸ ಮಾಡುವವರಿಗೆ ಸಹ ತಲೆನೋವು, ಹೌದೌದು, ಅದರಿಂದಾಗಿ ತಲೆನೋವು ಬರುವಂಥದ್ದು, ನಿದ್ದೆಗೆಟ್ಟರೆ ತಲೆನೋವು ಬರುವುದು. ಮತ್ತು ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತಾರೆ. ಅಂದರೆ ಈಗ ನಮ್ಮ ಗ್ರೂಪಲ್ಲಿ ತುಂಬ ಜನ ಇರ್ತೇವೆ, ಈಗ ನಾವು ವಾಟ್ಸಪ್ ಗ್ರೂಪ್ ಅಂತ ಹೇಳ್ತೇವಲ್ಲ, ಅದರಲ್ಲಿ ಇರ್ತೇವೆ. ಯಾರಾದರೂ ಒಂದು ಇರಿಟೇಷನ್ ಮಾಡುವಂಥದ್ದು, ಆ ಗ್ರೂಪಿಂದ ಬರುವಂಥ ಅದು ಕಾಡ್ತಾ ಇರ್ತದೆ. ಸೊ ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳೋದು. ಇನ್ನೊಂದು ಟ್ಯೂಮರಿಂದ ಬರುವಂಥ ಹೆಡ್ಡೇಕ್ ಇರ್ಬೋದು, ಅಥವಾ ತಲೆಯ ಇನ್ಫೆಕ್ಷನ್ ಬರುವಂಥ ಹೆಡ್ಡೇಕು. ಹಾಗೆ ಅದನ್ನು ಪ್ರತ್ಯೇಕವಾಗಿ ಡಿವೈಡ್ ಮಾಡ್ಬೋದು. ಆಯುರ್ವೇದದಲ್ಲಿ ಸಹ ನೀವು ಹೇಳೋದಿದ್ದರೆ ಬೇರೆ ಬೇರೆ ವಿಧದ ತಲೆನೋವಿದೆ. ನಾನು ಯಾವಾಗಲೂ ಹೇಳಲಿಕ್ಕೆ 3 ನಮ್ಮಲ್ಲಿ ಆಯುರ್ವೇದದಲ್ಲಿ: ವಾತ, ಪಿತ್ತ, ಕಫ ಅಂತೇಳಿ. ಸೊ ಇವುಗಳ ಪ್ರಿಡಾಮಿನೆಂಟ್, ಅವುಗಳನ್ನು ನೋಡಿಕೊಂಡು ಯಾವುದು ಹೆಚ್ಚು ಕಮ್ಮಿ ಇದೆ ನೋಡಿಕೊಂಡು ತಲೆನೋವನ್ನು ನಾವು ಸಪರೇಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಚಿಕಿತ್ಸೆ ಹೇಳ್ತೇವೆ. ಒತ್ತಡದ ಜಗತ್ತಿನಲ್ಲಿ ಬರುವಂತಹ ಒಂದು ಸಾಮಾನ್ಯ ಕಾಯಿಲೆ ತಲೆನೋವು. ಈ ತಲೆನೋವಿನ ಬಗ್ಗೆ ಸೂಕ್ತ ಚಿಕಿತ್ಸೆಯನ್ನು ಯಾವ ರೀತಿ ನಾವು ತೆಗೆದುಕೊಳ್ಬಹುದು ಎಂಬುದನ್ನು ಚರ್ಚೆಯನ್ನು ಮುಂದುವರಿಸಲಿದ್ದಾರೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ SDP ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಆಯುರ್ವೇದದಲ್ಲಿ ಕೂಡ ಬೇರೆ ಬೇರೆ ರೀತಿಯ ತಲೆನೋವಿನ ವಿಧಗಳಿವೆ ಅಂತ. ಯಾವ ರೀತಿಯ ವಿಧಗಳಿವೆ ಡಾಕ್ಟರ್ ತಲೆನೋವಿನಲ್ಲಿ? ಈಗ ನಾನು ಒಂದೊಂದು ಲಕ್ಷಣ ಪ್ರಕಾರ ಹೇಳ್ತೇನೆ. ಈಗ ವಾತದ ಹೆಡ್ಡೇಕ್ ಅಂತ ಹೇಳಿದರೆ ಅವನಿಗೆ ತೀಕ್ಷ್ಣವಾದಂಥ ತಲೆನೋವು ಬರುವಂಥದ್ದು, ಅಥವಾ ಅದು ಇಂಟರಪ್ಟೆಡ್ ಹೇಳ್ತಾರೆ, ಕೆಲವೊಮ್ಮೆ ಬರುವುದು ಕೆಲವೊಮ್ಮೆ ಬಿಡುವುದು, ಅದಕ್ಕೆ ಈ ವಾತದ ತಲೆನೋವು ಅಂತ ಹೇಳ್ತೇವೆ. ಪಿತ್ತ ತಲೆ ಅಂತ ಹೇಳಿದರೆ ತೀಕ್ಷ್ಣವಾಗಿ ಬರುವಂಥದ್ದು, ಹೆಚ್ಚಾಗಿ ಅವನಿಗೆ ಅದು ರಾತ್ರಿ ಹೊತ್ತೇ ಬರ್ತದೆ, ಈ ಪಿತ್ತ ಸಂಬಂಧಪಟ್ಟ ತಲೆನೋವು ಅಂದರೆ. ಕಫದ ತಲೆನೋವು ಅಂತ ಹೇಳಿದರೆ ಅವನಿಗೆ ತುಂಬ ಭಾರವಾಗಿರುವಂಥ ತಲೆನೋವು. ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ತಲೆನೋವು ಅಂದರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಚಿಕಿತ್ಸೆ ಹೇಳಿದರೆ ಎಲ್ಲದಕ್ಕೂ ಒಂದೇ ಚಿಕಿತ್ಸೆ ಹೇಳ್ತೇವೆ. ಸೊ ಹಾಗೆ ಆಗಬಾರದು ಎಂಬ ಉದ್ದೇಶಕ್ಕೆ ನಾನು ಬೇರೆ ಬೇರೆ ಆ ಲಕ್ಷಣಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲದ ತಲೆನೋವು ಒಂದು ಔಷಧಿಗೆ ಯಾವುದೋ ಒಂದು ತಲೆನೋವು ಕೊಟ್ಟು ಬಿಡುವುದು ಅಥವಾ ಅದನ್ನು ಸೇವಿಸುವುದು, ಅದರಿಂದ ಗುಣ ಆಗುವುದಿಲ್ಲ ಕೆಲವೊಮ್ಮೆ. ಸೊ ಆಗ ನಾವು ಆಯುರ್ವೇದ ಪ್ರಯೋಜನ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಹಾಗೆ ಆಗಬಾರೋ ಉದ್ದೇಶಕ್ಕೆ ನಾನು ಆಯುರ್ವೇದದಲ್ಲಿ ಪ್ರತಿಯೊಂದು ಚಿಕಿತ್ಸೆ ಹೇಳುವಾಗಲೂ ಅದಕ್ಕೆ ಬೇರೆ ಬೇರೆ ವಿಧವನ್ನು, ಅದು ಲಕ್ಷಣವನ್ನು ಹುಡುಕುವುದೇ ಒಬ್ಬ ಆಯುರ್ವೇದ ವೈದ್ಯನ ಒಂದು ಮುಖ್ಯ ಕೆಲಸ ಆಗಬೇಕು. ಆ ಉದ್ದೇಶ ನಾನು ಹೇಳ್ತಾ ಇದ್ದೇನೆ. ಪಿತ್ತ ಅಥವಾ ಲಕ್ಷಣವನ್ನು ಹುಡುಕಿಕೊಂಡು ಚಿಕಿತ್ಸೆ ಬೇರೆ ಬೇರೆ ಆಗ್ತದೆ. ಸೊ ವಾತಜ ತಲೆನೋವು ಅಂತ ಹೇಳಿದೆ, ಪಿತ್ತ ತಲೆನೋವು ಅಂತ ಹೇಳಿದೆ, ಕಫದ ತಲೆನೋವು ಅಂತ ಹೇಳಿದೆ ಅವನಿಗೆ ತುಂಬ ತಲೆ ಭಾರ ಆಗಿರುವಂಥದ್ದು. ಆ ತಲೆನೋವು ಬರುವಾಗ ಅವನಿಗೆ ಹೇಳ್ತಾನೆ, ನಮ್ಮಲ್ಲಿ ಬರುವಾಗ ಚುಚ್ಚಿದಾಗ ಹೇಳ್ತಾನೆ, ಸೊ ಅದು ಪಿತ್ತ ಅಂತ ಹೇಳ್ಬೋದು. ತುಂಬ ಭಾರ ಕೆಳಗೆ ಹಾಕಲಿಕ್ಕೆ ಆಗೋಲ್ಲ ಸರ್ ಅಂತ ಹೇಳ್ತಾನೆ. ಸೊ ಅದು ಯಾಕಂದರೆ ಅದು ಕಫಜ ತಲೆನೋವು. ಇನ್ನೊಂದು ಕ್ಷತಜ ಅಂತ ಹೇಳಿದೆ, ಇದು ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದಂಥ ತಲೆನೋವು. ಅಂದರೆ ಕೆಲವೊಂದು ತಲೆಗೆ ತಾಗಿದರೆ ಬರುವಂಥ ತಲೆನೋವು. ಇನ್ನೊಂದು ಈ ನಿದ್ರೆ ಕಮ್ಮಿಯಾಗಿ ಬರುವಂತಹ ತಲೆನೋವು. ಸೊ ಹಾಗೆ ಅದು ಹೇಗೆ ಅಂತ ಹೇಳಿದರೆ ಅವನಿಗೆ ಮರುದಿವಸ ಯಾವುದೇ ಉಲ್ಲಾಸ ಇರುವುದಿಲ್ಲ, ಕೆಲಸ ಮಾಡಲಿಕ್ಕೆ ಆಗುವುದೇ ಇಲ್ಲ. ಸೊ ಅದು ಈ ನಿದ್ರೆಹೀನತೆಯಿಂದ ಬರುವಂಥ ತಲೆನೋವು. ಅಥವಾ ಬೆಳಿಗ್ಗೆ ಇಡೀ ದಿನ ಒಂದು ನಮನೆ ಒಳಗೆ ಕಿರಿಕಿರಿ ಆಗುವಂಥದ್ದು. ಸೊ ಇದು ನಿದ್ರೆ ಕಮ್ಮಿಯಾಗಿ ಬರುವಂತಹ ತಲೆನೋವು. ಮತ್ತು 2 ವಿಶೇಷ ತಲೆನೋವು ನಾವು ಸಾಮಾನ್ಯವಾಗಿ ಕೇಳುವಂಥದ್ದು ಸೂರ್ಯಾವರ್ತ ಅಂತ ಹೇಳ್ತಾರೆ. ಈ ಸೂರ್ಯ ಮೇಲೆ ಬಂದಾಗೆ ತಲೆನೋವು ಜಾಸ್ತಿ ಆಗ್ತಾ ಹೋಗುವಂಥದ್ದು, ಅದೊಂದು ತಲೆನೋವು. ಮತ್ತೊಂದು
ಅರ್ಧಾವಭೇದಕ ಅಂತೇಳಿ ನಾವು ತುಳುವಲ್ಲಿಯಲ್ಲಿ ಸಾಮಾನ್ಯ ಒರಿಕೆನಿ ಅಂತ ಹೇಳ್ತೇವೆ. ಯಾವಾಗಲೂ ಒಂದು ಸೈಡ್ ತಲೆನೋವು ಕುತ್ತಾ ಇರುವಂಥದ್ದು. ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ಶಬ್ದ ಹೇಳಿದೆ, ಅರ್ಧಾವಭೇದಕ ಅಂದರೆ ಅರ್ಧ ಮಾತ್ರ ತಲೆನೋವು ಬರೋದು. ಸೊ ಅಂಥದ್ದು ಅದು ಅಂದರೆ ಒಂದು ಸೈಡಿಗೆ ಮಾತ್ರ ತಲೆನೋವು ಆಗುವಂಥದ್ದು. ಸೂರ್ಯ ಬರ್ತಲ್ಲಿಂದ ಈ ಬೆಳಿಗ್ಗೆ ಒಂದು 8 ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನವರೆಗೆ ಜೋರು ಇರುತ್ತೆ, ಮತ್ತು ಮಧ್ಯಾಹ್ನ 2 ಗಂಟೆ 3 ಗಂಟೆ ಕಮ್ಮಿ ಆಗ್ತಾ ಬರುವಂಥದ್ದು. ಹೌದು, ಕಮ್ಮಿ ಆಗ್ತಾ ಬರುವಂಥದ್ದು. ಹಾಗೆ ನಾವು ಈ ಬೇರೆ ಬೇರೆ ನಾನು ಲಕ್ಷಣ ಹೇಳಿದನಲ್ಲ, ಈ ಬೇರೆ ಬೇರೆ ಲಕ್ಷಣಗಳಿಗೆ ಬೇರೆ ಬೇರೆ ಚಿಕಿತ್ಸೆಗಳು ಸಹ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಡಾಕ್ಟರ್, ಈ ಔಷಧ ಅಲ್ಲದೆ ಬೇರೆ ಯಾವ ರೀತಿಯಾಗಿ ನಾವು ತಲೆನೋವನ್ನು ತಡೆಗಟ್ಟಬಹುದು, ಇದು ಸಾಧ್ಯವಾ? ಖಂಡಿತವಾಗಿಯೂ ಈ ಪ್ರಾರಂಭದಲ್ಲಿ ಯಾವುದೇ ಕಾಯಿಲೆಗೆ ಔಷಧಿಗೆ ಹೋಗೋದಕ್ಕಿಂತ ಮೊದಲು ನಾವು ಬೇರೆ ವಿಧದಲ್ಲಿ ಅದನ್ನು ಗುಣಪಡಿಸಿ ಪ್ರಯತ್ನ ಮಾಡೋದು ಒಳ್ಳೆಯದು. ಈಗ ನಿದ್ದೆ ಕಮ್ಮಿಯಾಗಿ ಬರುವಂಥ ಇದ್ದರೆ ಒಂದು ದಿವಸ ಫುಲ್ ರೆಸ್ಟ್ ತಗೊಳ್ಳುವಂಥದ್ದು, ಟೆನ್ಷನ್ ಬರೋದ್ರೆ ಟೆನ್ಷನ್ ಫ್ರೀ ಮಾಡುವಂಥದ್ದು, ಅಥವಾ ಕೆಲವೊಮ್ಮೆ ಅವನಿಗೆ ಗೊತ್ತಿರೋ ಟೆನ್ಷನ್ ಆಗ್ತಾ ಇರ್ತದೆ. ಸೊ ಆವಾಗ ಕೆಲವೊಮ್ಮೆ ಮಾನಸಿಕ ತಜ್ಞರನ್ನು ಕಾಣುವಂಥ ಪರಿಸ್ಥಿತಿ ಬರ್ಬೋದು. ಅಂದರೆ ಬೇರೆ ಬೇರೆ ಒತ್ತಡ ಅವನಿಗೆ ಕಂಟ್ರೋಲ್ ಬಿಯಾಂಡ್ ಕಂಟ್ರೋಲ್ ಇರ್ತದೆ, ಒತ್ತಡವನ್ನು ಅವನಿಗೆ ಕಂಟ್ರೋಲ್ ಮಾಡದ ಪರಿಸ್ಥಿತಿ. ಆವಾಗ ಬರೀ ತಲೆನೋವು ಅಂತ ಹೇಳಿಕೊಂಡು ಅದಕ್ಕೆ ನಮ್ಮ ಸಣ್ಣ ಚಿಕಿತ್ಸೆ ಮಾಡ್ತಾ ಇರೋದು ಒಳ್ಳೆಯದಲ್ಲ, ಮಾನಸಿಕ ತಜ್ಞರನ್ನು ಸಹ ಕಾಣುವಂಥದ್ದು ಸಹ ಉತ್ತಮ. ಮತ್ತು ಇನ್ನೊಂದು ತಲೆನೋವು ಕಮ್ಮಿ ಆಗಲಿ ಮತ್ತೊಂದು ಅಂತ ಹೇಳಿದರೆ ವ್ಯಾಯಾಮವನ್ನು ಮಾಡೋದು, ನಿರಂತರ ವ್ಯಾಯಾಮ. ಆ ಮೂಲಕವೂ ಸಹ ತಲೆನೋವನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಒಂದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದರೆ ಚೇಂಜ್ ಆಫ್ ವರ್ಕ್ ಹೇಳೋದು, ಆ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸವನ್ನು ಮಾಡುವಂಥದ್ದು. ಈಗ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತಾರೆ, ಸೊ ಅವರು ಒಂದು ರೆಸ್ಟ್ ಸಂಜೆ ಆಗುವಾಗ ಬೇರೆಯವರ ವಾಕಿಂಗ್ ಹೋಗುವಂಥದ್ದು. ಸೊ ಅವುಗಳ ಮೂಲಕ ಒಂದು ಒತ್ತಡ ಮಾಡಿಕೊಂಡು ತಲೆನೋವನ್ನು ಕಮ್ಮಿ ಮಾಡಿಕೊಳ್ಬೋದು. ಇದೇ ವಿಧಾನವನ್ನು ನಾವು ಆಗಾಗ ಬರುವಂತಹ ತಲೆನೋವಿಗೂ ಕೂಡ ಅಳವಡಿಸ್ಬೋದಾ ಡಾಕ್ಟರ್? ಖಂಡಿತ. ಈಗ ಯಾವುದೊಂದು ಕೆಲಸದಿಂದ ಬರುವಂಥ ತಲೆನೋವು ಆಗಿದ್ದರೆ ಸೊ ಚೇಂಜ್ ಆಫ್ ವರ್ಕ್ ಮಾಡುವ ಮೂಲಕ ಅದನ್ನು ಗುಣ ಮಾಡ್ಬೋದು. ಈಗ ನಾನು ಹೇಳಿದ ಆಗಾಗ ಬರುವಂಥದ್ದು ಅಂದರೆ ಒಮ್ಮೆ ಬರುವುದು ಬಿಡುವಂಥದ್ದು, ಇದು ಈ ವಾತಜ ತಲೆನೋವು ಅಂತ ಹೇಳಿದಲ್ಲ. ಸೊ ಅದಕ್ಕೆ ಬೇರೆ ಒಂದು ಔಷಧಿ ಹೇಳ್ತಾರೆ. ಸಾಮಾನ್ಯವಾಗಿ ಆಗಾಗ ಬರುವಂಥದ್ದು ಈ ವಾತ ಅಂತ ಹೇಳಿದ ಕಾರಣ ಈ ತುಪ್ಪ ಇದೆಯಲ್ಲ, ಪ್ರತಿದಿನ ಈ ರಾತ್ರಿ ನಾವು ಹಾಲಿನೊಟ್ಟಿಗೆ ಒಂದು ಚಮಚ ತುಪ್ಪವನ್ನು ತೆಗೆದುಕೊಳ್ಳೋದು. ಸೊ ಇದು ಸಾಮಾನ್ಯ ಪಿತ್ತವನ್ನು ಕಮ್ಮಿ ಮಾಡ್ತಾ ಲೆಕ್ಕ. ಆ ಮೂಲಕ ಅದು ತಲೆನೋವನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ನೀವು ಆಗಾಗ ಬರುವ ತಲೆನೋವಿಗೆ ಇನ್ನೊಂದು ಕೇಳಿದಿರಿ. ಸಾಮಾನ್ಯ ನಮ್ಮ ಪ್ರದೇಶಕ್ಕೆ ಬಂದೊಂದು ನೊರೆಕಾಯಿಂದ ಸಿಗ್ತದೆ. ನೊರೆಕಾಯಿ ಈ ಚಿನ್ನ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ, ಮೊದಲನೇ ಕಾಲ ಉಪಯೋಗ ಮಾಡ್ತಾರೆ. ಸೊ ನೊರೆಕಾಯಿ ಮತ್ತು ಕರಿಮೆಣಸು ಅವೆರಡನ್ನು ಒಳ್ಳೆ ನಯವಾಗಿ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಕಲಸಿ ಅಥವಾ ಸ್ವಲ್ಪ ಕುದಿಸಿ ಮೂಗಿಗೆ ಬಿಡಬೇಕು. ಒಂದು 3 ಡ್ರಾಪ್ಸ್ ಮೂಗಿಗೆ. ಸಾಮಾನ್ಯ ನೀವು ತಲೆದಿಂಬು ಬಿಡದೆ ಮಲಗಿ ಮೂಗಿಗೆ ಬಿಡುವ ಮೂಲಕ ಅದು ಯಾವಾಗಲೂ ಬಿಡಲಿಕ್ಕಿಲ್ಲ, 1 ವಾರ ಪ್ರತಿದಿನ 1 ಸಲ. ಈಗ ನೊರೆಕಾಯಿ ಮತ್ತು ಕರಿಮೆಣಸು ಒಳ್ಳೆ ನಯವಾಗಿ ಪುಡಿ ಮಾಡೋದು, ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ಸ್ವಲ್ಪ ಕುದಿಸುವುದು, ಆ ರಸವನ್ನು ಅಥವಾ ಆ ಕಷಾಯವನ್ನು ಮುಗಿ ಬಿಡುವುದು. ಆ ಮೂಲಕ ಹೊರಕೀನಿಯನ್ನು ಅಥವಾ ಇದು ಆಗಾಗ ಬರುವಂಥ ತಲೆನೋವನ್ನು ಕಮ್ಮಿ ಮಾಡ್ಬೋದು. ಮತ್ತು ನಿಮಗೆ ಗೊತ್ತಿರ್ಬೋದು ನುಗ್ಗೆ ಸೊಪ್ಪು ಅಂತ. ನುಗ್ಗೆ ಸೊಪ್ಪನ್ನು ನಯವಾಗಿ ಜಜ್ಜಿ ಅದರ ರಸ ತೆಗೆದು ಅದನ್ನು ಸಹ ಮೂಗಿಗೆ ಹಾಕುವ ಮೂಲಕ ಈ ಆಗಾಗ ಬರುವ ತಲೆನೋವು ಕಮ್ಮಿ ಆಗುತ್ತೆ. ನುಗ್ಗೆಕಾಯಿ ಸೊಪ್ಪು, ನುಗ್ಗೆಯ ಎಲೆ ಅಂತ ಹೇಳ್ತಾವಲ್ಲ, ಅದನ್ನು ಜಜ್ಜುವುದು, ರಸ ತೆಗೆಯುವುದು, ಒಂದು 3 ಬಿಂದು 3ರಿಂದ 4 ಬಿಂದುವರೆಗೆ ಮುಗಿ ಬಿಡುವುದು. ಅದು ಅಷ್ಟೇ, ಹೆಚ್ಚು ದಿನ ಬಿಡಲಿಕ್ಕಿಲ್ಲ, 6 ಅಥವಾ 7 ದಿನ ಬಿಡುವುದು. ಇದರಿಂದ ಆಗಾಗ ಬರುವ ತಲೆನೋವು ಸಹ ಕಮ್ಮಿ ಆಗ್ತದೆ. ಇನ್ನೊಂದು ನಮ್ಮ ಮನೆಯಲ್ಲಿ ಸಿಗುವಂಥ ಹಸಿ ಶುಂಠಿಯನ್ನು ರಸ ತೆಗೆದು ಆ ರಸವನ್ನು ಒಂದು 3 ಬಿಂದಿನಷ್ಟು ಮುಗಿ ಬಿಡುವುದು. ಅದು ಹಾಗೆ 1 ವಾರ ನಿರಂತರವಾಗಿ ಪ್ರತಿದಿನ ಬೆಳಿಗ್ಗೆ ಬಿಡುವುದು. ಆ ಮೂಲಕವೂ ಸಹ ತಲೆನೋವನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಮತ್ತೊಂದು ತುಂಬೆ ರಸ, ತುಂಬೆಯ ಗಿಡ ತಂದು ಅದರ ಚಿಗುರನ್ನು ತಂದು ಚೆಂದ ಮಾಡಿ ಜಜ್ಜಿ ರಸ ತೆಗಿಬೇಕು. ಅದನ್ನು ಸಹ ಒಂದು 3 ಬಿಂದು, ಅದು ಒಂದು 6ರಿಂದ 9 ದಿನವರೆಗೆ ಬಿಡ್ಬೋದು. ಆ ಮೂಲಕವೂ ಸಹ ಆಗಾಗ ಬರುವಂಥ ತಲೆನೋವು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಈ ತಲೆನೋವು ಎನ್ನುವಂಥದ್ದು ಮಕ್ಕಳಿಗಿಂತಲೂ ಜಾಸ್ತಿ ಹಿರಿಯರಿಗೆ ಬಾಧಿಸುವಂಥದ್ದು. ಅಂದರೆ ಕೆಲಸದ ಒತ್ತಡನೂ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದನೂ, ಅಂದರೆ ಇದೆಲ್ಲ ಔಷಧ ಹಿರಿಯರಿಗೆ ಜಾಸ್ತಿ ಉಪಯೋಗ. ಖಂಡಿತ. ನಾವು ಹೆಚ್ಚಾಗಿ ತಲೆನೋವು ಶುರುವಾಗದೆ ಒಂದು ಹೈಸ್ಕೂಲ್ ನಂತರವೇ, ಅಷ್ಟರ ಮೊದಲು ಮಕ್ಕಳಿಗೆ ತಲೆನೋವು ಇರುವುದಿಲ್ಲ. ಒಂದು ವೇಳೆ ಜ್ವರ ಬಂದರೆ ಮಾತ್ರ ತಲೆನೋವು ಬಿಟ್ಟರೆ ಬರುವುದಿಲ್ಲ. ತಲೆಭಾರ ಎನ್ನುವಂಥದ್ದು ಮಕ್ಕಳಿಗೆ ಈಗ ಬರುವಂಥ ಡಯಾಬಿಟೀಸ್ BP ಪೇಷಂಟ್ಗಳು ಬಿಟ್ಟರೆ 3ನೇ ಕ್ಯಾಟಗರಿ ಬರುವುದು ನಮಗೆ ತಲೆನೋವಿನ. ಯಾಕಂದರೆ ಅದು ಒತ್ತಡ ಜಗತ್ತಿನ ಪರಿಣಾಮ. ಡಾಕ್ಟರ್, ಮತ್ತೆ ಆಗಾಗ ಬರುವಂಥ ತಲೆನೋವಿಗೆ ಹೇಳಿದ್ರಿ, ವರ್ಕೆನ್ನಿ ಅಂತ ಆಗಲೇ ಒಂದು ಮಾತು ಹೇಳಿದ್ರಿ ನೀವು. ವರ್ಕೆನ್ನಿ ಅಂದರೆ ಒಂದು ಭಾಗದಲ್ಲಿ ಮಾತ್ರ ತಲೆನೋವು ಬರುವಂಥದ್ದು.
ಇವುಗಳಿಗೆ ಏನಾದರೂ ನಾವು ಮನೆಯಲ್ಲಿ ಔಷಧ ಮಾಡ್ಬೋದು? ಒರಿಕಿನ್ನಿಗೆ ಅಂದರೆ ಅರ್ಧವ ಭೇದಕ್ಕೆ ಹೇಳ್ತೇವಲ್ಲ, ಅದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಬೀದಿಗಳಲ್ಲಿ ಸಿಗುವಂತಹ ಒಂದು ದ್ರವ್ಯ ಅಂತ ಹೇಳಿದರೆ ಉಮ್ಮತ್ತ. ಅದರಲ್ಲಿ 2 ವಿಧ ಇದೆ, ಒಂದು ಕರಿ ಉಮ್ಮತ್ತ ಮತ್ತೊಂದು ಬಿಳಿ ಉಮ್ಮತ್ತ ಅಂತ ಹೇಳಿ. ಅದರಲ್ಲಿ ಪ್ರಶಸ್ತವಾದ ಅಂತ ಹೇಳಿದರೆ ಬಿಳಿ ಉಮ್ಮತ್ತ. ಅದರ ಎಲೆಯನ್ನು ತಂದು ನಯವಾಗಿ ಅರೆದು ಅದರ ರಸ ತೆಗೆದು ಕಡೆಗಣ್ಣಿಗೆ ಬಿಡಬೇಕು. ಅದು ಬೆಳಿಗ್ಗೆ ಮತ್ತು ರಾತ್ರಿ ಒಂದು 3 ಬಿಂದಿನಷ್ಟು ಕಡೆಗಣ್ಣಿಗೆ 2 ಕಣ್ಣಿಗೆ ಸಹ ಬಿಡುವ ಮೂಲಕ ತಲೆನೋವು ಕಮ್ಮಿ ಆಗ್ತದೆ. ಇನ್ನೊಂದು ಔಷಧ ಅಂತ ಹೇಳಿದರೆ ಶಂಖಪುಷ್ಪಿ. ಅದರಲ್ಲಿ ಬಿಳಿ ಶಂಖಪುಷ್ಪಿ ಇದೆ, ಮತ್ತೊಂದು ನೀಲ ಶಂಖಪುಷ್ಪಿ ಇದೆ. ಈ ಶಂಖಪುಷ್ಪದ ಬೇರನ್ನು ತಂದು ನಯವಾಗಿ ಅರೆದು ನೀರಲ್ಲಿ ಅರಿಬೇಕು. ನೀರಲ್ಲಿ ಅರೆದು ಅದನ್ನು ಕಣ್ಣಿಗೆ ಕಾಡಿಗೆ ಹಾಕಿದಾಗೆ ಹಾಕಬೇಕು. ಸಾಮಾನ್ಯ ಒಂದು ಹೌದು, ಕಣ್ಣಿಗೆ ಕಾಡಿಗೆ ಹಾಕುವ ಮೂಲಕ ಸಹ ಈ ತಲೆನೋವು ಕಮ್ಮಿ ಆಗ್ತದೆ. ಒತ್ತಡದ ಜಗತ್ತಿನಲ್ಲಿ ಬರುವಂತಹ ತಲೆನೋವು ಹಲವಾರು. ಈ ಹಲವಾರು ರೀತಿಯ ತಲೆನೋವಿಗೆ ಮನೆಯಲ್ಲೇ ಸೂಕ್ತ ಚಿಕಿತ್ಸೆಯನ್ನು ಮಾಡಬಹುದು ಎಂಬುದನ್ನು ಡಾಕ್ಟರ್ ಹೇಳಲಿದ್ದಾರೆ ಒಂದು ಸಣ್ಣ ವಿರಾಮದ ಬಳಿಕ. SDP ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟರ್, ನೀವು ಇನ್ನೊಂದು ರೀತಿಯ ತಲೆನೋವು ಹೇಳಿದ್ರಿ, ಅಂದರೆ ಸೂರ್ಯ ಉದಯ ಆಗುವಾಗ ತಲೆನೋವು ಶುರುವಾಗಿ ಸೂರ್ಯ ಅಸ್ತ ಆಗುವಾಗ ತಲೆನೋವು ಕಡಿಮೆ ಆಗುವಂಥದ್ದು. ಈ ರೀತಿಯ ತಲೆನೋವಿಗೆ ಯಾವುದಾದ್ರೂ ಔಷಧವನ್ನು ನಾವು ಮನೆಯಲ್ಲಿ ಮಾಡ್ಬೋದಾ? ಸೂರ್ಯ ಮೇಲೆ ಬಂದಂತೆ ತಲೆನೋವು ಆಗುವುದಕ್ಕೆ ವಿಶೇಷವಾಗಿ ಈ ಗರ್ಗ ಅಂತ ಹೇಳುವಂಥ ಒಂದು ಗಿಡ ಇದೆ, ನಮ್ಮಲ್ಲಿ ಭೃಂಗರಾಜ ಅಂತ ಹೇಳ್ತೇವೆ. ಆ ಗರ್ಗವನ್ನು ಅದರ ಗಿಡವನ್ನು ತಂದು ನಯವಾಗಿ ಅರೆದು ರಸ ತೆಗಿಬೇಕು. ಅದರ ರಸವನ್ನು ಈ ಆಡಿನ ಹಾಲು ಸಿಕ್ಕಿದರೆ ಅದರೊಟ್ಟಿಗೆ ಮಿಶ್ರ ಮಾಡಿ ಬಿಸಿಲಲ್ಲಿ ಇಡಬೇಕು. ಭಾಳ ಸಣ್ಣ ಪ್ರಮಾಣ ಬೇಕಾದ್ದು. ಅದು ಬಿಸಿಲಲ್ಲಿ ಬಿಸಿಯಾಗುವವರೆಗೆ ಇಟ್ಟು ನಂತರ ಅದನ್ನು ಮೂಗಿಗೆ ಹಾಕಬೇಕು. ಮೂಗಿಗೆ ಹಾಕುವ ಮೂಲಕ ಈ ತಲೆನೋವು ಶಮನ ಆಗ್ತದೆ. ಎರಡನೇದು ನಿಮಗೆ ತಲೆನೋವು ಕಮ್ಮಿ ಆಗಲಿಕ್ಕೆ ಇನ್ನೊಂದು ದಿವ್ಯ ಔಷಧಿ ಅಂತ ಹೇಳಿದರೆ ಕುಂಕುಮ ಕೇಸರ. ಸಾಮಾನ್ಯ ಕುಂಕುಮ ಕೇಸರ ಒಂದು 5 ಗ್ರಾಮ್ ಕಲ್ಲು ಸಕ್ಕರೆ, ಇದನ್ನು ಮಿಶ್ರ ಮಾಡಿ ನಯವಾಗಿ ಅರಿಬೇಕು. ಅದನ್ನು ತುಪ್ಪದೊಟ್ಟಿಗೆ ಮಿಶ್ರ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ನಸಿ ಹಾಕೋದು, ಅಂದರೆ ಮೂಗಿಗೆ ಬಿಡೋದು. ಒಂದು 2 ಬಿಂದಿನಷ್ಟು ಮೂಗಿಗೆ ಬಿಡೋ ಮೂಲಕ ಸಹ ಈ ತಲೆನೋವು ಕಮ್ಮಿ ಆಗ್ತದೆ. ಅದು ಈ ಸೂರ್ಯನ ಬಿಸಿಲಿಗೆ, ಸೂರ್ಯನ ಅದು ಪ್ರಖರತೆ ಜಾಸ್ತಿ ಆದಾಗೆ ಅಂತ ಆಗುವ ವಿಶೇಷ ತಲೆನೋವಿಗೆ ಈ 2 ಚಿಕಿತ್ಸೆಗಳು ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ. ಈ ಕುಂಕುಮ ಕೇಸರ ಮತ್ತು ತುಪ್ಪ ಅಂತ ಹೇಳಿದ್ರಿ ಡಾಕ್ಟರ್, ಅದನ್ನ ತುಪ್ಪ ಅಲ್ಲ ಕಲ್ಲು ಸಕ್ಕರೆ. ಹೌದು, ಈ ಕಲ್ಲು ಸಕ್ಕರೆ ಮತ್ತು ಕುಂಕುಮ ಕೇಸರನ್ನ ನಾವು ಮಿಕ್ಸ್ ಮಾಡಿ ಇಟ್ಕೋಬಹುದಾ? ಖಂಡಿತ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಚರ್ಮದ ಬಣ್ಣ ಸಹ ವೃದ್ಧಿಗೆ ಸಹ ಒಳ್ಳೆಯದು. ಅದರ ಇನ್ನೊಂದು ಗುಣ ಅಂತ ಹೇಳಿದರೆ ಅದನ್ನು ನಯವಾಗಿ ಅರ್ದು ಇಟ್ಟುಕೊಂಡು ತುಪ್ಪ ಮಿಶ್ರ ಮಾಡಿ ಮೂಗಿಗೆ ನಸಿ ಹಾಕುವಂಥದ್ದು. ಗರ್ಭಿಣಿ ಸ್ತ್ರೀಯರು ಅದು ಉಪಯೋಗ ಮಾಡ್ತಾರೆ. ಈಗ ಮಕ್ಕಳು ಮಗುವಿನ ಬಣ್ಣ ಚೆನ್ನಾಗಿ ಬರಬೇಕು ಅಂತೇಳಿ ಉಪಯೋಗ ಮಾಡ್ತಾರೆ. ನಿಜವಾಗಿ ಅದಕ್ಕೊಂದು ಗುಣ ಇದೆ, ಅದು ಉಪಯೋಗ ಮಾಡುವ ಮೂಲಕ ಅದು ವೃದ್ಧಿ ಆಗ್ತದೆ. ಹೌದು, ಸ್ವಾಸ್ಥ್ಯ ರಕ್ಷಣೆಗೆ ಒಂದು ಒಳ್ಳೆಯ ಕುಂಕುಮ ಕೇಸರ ಬಹಳ ಒಳ್ಳೆಯದು. ಅದರ ಇನ್ನೊಂದು ಗುಣ ಅಂತ ಹೇಳಿದರೆ ಅದು ಈ ತಲೆನೋವಿಗೆ, ಈ ವಿಶೇಷವಾಗಿ ಸೂರ್ಯನ ಬಿಸಿಲಿಗೆ ಬರುವಂಥ ತಲೆನೋವಿಗೆ ಅದನ್ನು ಮೂಗಿಗೆ ಹಾಕುವ ಮೂಲಕ ಪ್ರಯೋಜನ. ಡಾಕ್ಟರ್, ಈಗ ಹಲವಾರು ರೀತಿಯ ತಲೆನೋವಿನ ಚಿಕಿತ್ಸೆಯನ್ನು ಹೇಳಿದ್ರಿ. ತೀವ್ರ ರೀತಿಯ ತಲೆನೋವಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ಮಾಡ್ಬೋದು ಡಾಕ್ಟರ್? ಸಾಮಾನ್ಯವಾಗಿ ತಲೆನೋವು ತೀವ್ರವಾಗಿ ಬರುವಂಥದ್ದಕ್ಕೆ ಗೋರೋಚನದ ಔಷಧಿ ಸಿಗ್ತದೆ. ಅದು ಅಂಗಡಿಯಲ್ಲಿ ಸಿಗುವಂಥದ್ದು. ಅದನ್ನು ದನದ ತುಪ್ಪದಲ್ಲಿ ಮಿಶ್ರ ಮಾಡಿ ಮೂಗಿ ಬಿಡುವಂಥದ್ದು. ಆ ಮೂಲಕ ತಲೆನೋವು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಅದಲ್ಲದೆ ಈ ಕವಡೆ ಅಂತ ಇದೆ, ಈ ಜ್ಯೋತಿಷ್ಯರು ಉಪಯೋಗ ಮಾಡ್ತಲ್ಲ ಕವಡೆಯನ್ನು ಲಿಂಬೆ ರಸದಲ್ಲಿ ನಯವಾಗಿ ಅರೆದು ಹಣೆ ಜಾಗಕ್ಕೆ ಹಚ್ಚುವುದು. ಅದನ್ನು ಈ ಸಿಕ್ಕಾಬಟ್ಟೆ ತಲೆನೋವು ಬರುವಾಗ ಅದನ್ನು ಹಚ್ಚುವ ಮೂಲಕವೂ ಸಹ ಅದನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಈ ಗರಿಕೆ ಇದೆಯಲ್ಲ, ಗರಿಕೆ ಎಲ್ಲರ ಮನೆಯಲ್ಲಿ ಇರುವಂಥದ್ದು, ಗಣಪತಿ ದೇವರಿಗೆ ಬಹಳ ಇಷ್ಟವಾದಂಥದ್ದು. ಆ ಗರಿಕೆಯನ್ನು ಹಾಲಲ್ಲಿ ಚಂದ ಮಾಡಿ ಅರಿಬೇಕು. ದನದ ಹಾಲಾಗಬೇಕು. ದನದ ಹಾಲಲ್ಲಿ ನಯವಾಗಿ ಅರೆದು ಅದರ ಒಟ್ಟಿಗೆ ಗರಿಕೆ ಒಟ್ಟಿಗೆ ಹಿಂಗಾರ ಇದೆ, ಎಳತ್ತು ಹಿಂಗಾರ, ಅದನ್ನು ಸೇರಿಸಿಕೊಂಡು ಹಾಲಲ್ಲಿ ಅರಿಬೇಕು. ಅದನ್ನು ಪ್ರತಿದಿನ ಬೆಳಿಗ್ಗೆ ಒಂದು ಅರ್ಧ ಕುಡಿತೆಯಷ್ಟು ಹಾಲು, ಈ 2 ಔಷಧಿ ಸೇರಿದ ಹಾಲನ್ನು ಪ್ರತಿದಿನ ಒಂದು 14 ದಿನ ಕುಡಿಬೇಕು. ಆ ಮೂಲಕವೂ ಸಹ ಈ ತಲೆನೋವನ್ನು ಕಮ್ಮಿ. ಹೌದು, ಕೆಲವರಿಗೆ ನಿರಂತರ ತಲೆನೋವು ಇರ್ತದೆ, ಅವರು ನಿರಂತರವಾಗಿ ಇದನ್ನು ಉಪಯೋಗ ಮಾಡಿದರೆ ತಲೆನೋವು ಕಮ್ಮಿ ಆಗ್ತದೆ. ಡಾಕ್ಟರ್, ಗರಿಕೆ ಮತ್ತು ಹಿಂಗಾರವನ್ನು ಉಪಯೋಗ ಮಾಡೋದ್ರಿಂದ ತೀವ್ರ ರೀತಿಯ ತಲೆನೋವನ್ನು ಶಮನ ಮಾಡಬಹುದು. ಬೇರೆ ಯಾವ ಚಿಕಿತ್ಸೆಯನ್ನು ನೀಡಬಹುದು? ನಾನು ಇಷ್ಟವರೆಗೆ ನಮ್ಮ ಹತ್ತಿರ ಸಿಗುವಂಥದ್ದನ್ನು ಹೇಳಿದೆ. ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥದ್ದು ಸಾಮಾನ್ಯವಾಗಿ ಪಥ್ಯಾದಿ ಕಾರ್ಡ್ ಅಂತ ಸಿಗ್ತದೆ.
ಪತ್ಯಾದಿ ಕಾಢ ಅದೊಂದು ಅರಿಷ್ಟ ರೂಪದಲ್ಲಿ ಬರ್ತದೆ. ಅದನ್ನು 3 ಚಮಚ ಬೆಳಿಗ್ಗೆ 3 ಚಮಚ ರಾತ್ರಿ. ಸಾಮಾನ್ಯ ಎಲ್ಲ ವಿಧದ ತಲೆನೋವುಗಳಿಗೆ ಸಹ ಜನರು ಉಪಯೋಗ ಮಾಡ್ಬೋದು. ನಾನು ಇಷ್ಟವರೆಗೆ ಹೇಳಿದ್ದನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ಬೇರೆ ಬೇರೆ ಚಿಕಿತ್ಸೆಗೆ ಉಪಯೋಗ ಮಾಡ್ಬೋದು. ಅಲ್ಲದೆ ಪತ್ಯಾದಿ ಕಾಢ 3 ಚಮಚ ಬೆಳಿಗ್ಗೆ 3 ಚಮಚ ರಾತ್ರಿ. ಅದರೊಟ್ಟಿಗೆ ಮಾರ್ಕೆಟಲ್ಲಿ ಒಂದು ಮಾತ್ರೆ ಸಿಗ್ತದೆ, ಶಿರಶೂಲ ವಜ್ರರಸ ಅಂತೇಳಿ. ಶಿರಶೂಲ ವಜ್ರರಸ ಅದು ಹಾಗೆ ಮಕ್ಕಳಿಗೆ ಆದರೆ ಬೆಳಗ್ಗೆ 1 ರಾತ್ರಿ 1 ತಗೊಳ್ಬೋದು. ದೊಡ್ಡವರಾದರೆ ಬೆಳಿಗ್ಗೆ 2 ರಾತ್ರಿ 2 ತಗೊಳ್ಬೋದು. ಇನ್ನು ಈ ನಿರಂತರವಾಗಿ ಬರುವಂಥ ತಲೆನೋವು ಇರುತ್ತಲ್ಲ, ಅಥವಾ ಬಿಟ್ಟು ಬರೋ ತಲೆನೋವಿಗೆ ಎರಡಕ್ಕೂ ಆಗುವಂಥ ಇನ್ನೊಂದು ಔಷಧಿ ಹೇಳಿದರೆ ಪಥ್ಯಾಕ್ಷ ದಾತ್ರಿಯಾದಿ ಅಂತೇಳಿ. ಪಥ್ಯಾಕ್ಷ ದಾತ್ರಿಯಾದಿ ಇದು ಕೆಲವು ಔಷಧಿ ಕಂಪನಿಗಳು ತಯಾರು ಮಾಡ್ತವೆ. ಇದು ಮಾತ್ರೆ ರೂಪದಲ್ಲಿ ಸಿಗ್ತದೆ. ಅದನ್ನು ಸಹ 1 ಮಾತ್ರೆ ಬೆಳಗ್ಗೆ 1 ಮಾತ್ರೆ ರಾತ್ರಿ ಅದನ್ನು ಉಪಯೋಗ ಮಾಡ್ಬೋದು. ಇನ್ನೊಂದು ಔಷಧಿ ಅಂತ ಹೇಳಿದರೆ ಸಾಮಾನ್ಯ ಟೆನ್ಷನಿಂದ ಬರುವಂಥ ತಲೆನೋವಿಗೆ ನೀವು ಹಾಗೆ ಕೇಳಿದೆ ಹೆಚ್ಚಾಗಿ ನಾವು ಬರ್ತದೆ ಹೇಳ್ತಾರಲ್ಲ, ಸೊ ಅವರಿಗೆ ಸ್ಮೃತಿಸಾಗರಸ ಅಂತ ಒಂದು ಔಷಧಿ ಇದೆ. ಅದು ಸಹ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ. ಸ್ಮೃತಿಸಾಗರಸ ಬೆಳಗ್ಗೆ 1 ರಾತ್ರಿ 1 ತಗೊಳ್ಬೋದು. ಈ ಟೆನ್ಷನಿಂದ ಬರುವಂಥ ಹೆಡ್ಡೇಕು ಅಥವಾ ಕೆಲವೊಮ್ಮೆ ನಮಗೆ ಒತ್ತಡದಿಂದ ಬರುವಂಥ ತಲೆನೋವು ಅಂತ ಹೇಳ್ಬೋದು. ಅದಲ್ಲದೆ ಮೈಗ್ರೇನ್ ಹೆಡ್ಡೇಕಿಗೆ ಬಹಳ ಪ್ರಯೋಜನ ಆಗುವಂಥ ಇನ್ನೊಂದು ದ್ರವ್ಯ ಅಂತ ಹೇಳಿದರೆ ಈ ಜಟಾಮಾಂಸಿದ ಒಂದು ದ್ರವ್ಯ ಸಿಗ್ತದೆ. ಜಟಾಮಾಂಸಿ ಅಂತೇಳಿ. ಈ ಜಟಾಮಾಂಸಿ ಮತ್ತೊಂದು ತಗರ ಅದು ಸಾಮಾನ್ಯ ಇಲ್ಲಿ ಬೆಳೆಯೋದಿಲ್ಲ, ಎಲ್ಲ ಉತ್ತರ ಭಾರತದಲ್ಲಿ ಬೆಳೆಯುವಂಥ ದ್ರವ್ಯಗಳು. ಆದರೆ ಈ 2 ದ್ರವ್ಯಗಳು ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಸಿಗ್ತದೆ. ಜಟಾಮಾಂಸಿ ಮತ್ತು ತಗರ ಈ ಎರಡನ್ನೂ ಸಹ ನಯವಾಗಿ ಚೂರ್ಣ ಮಾಡಿ ಇಟ್ಟುಕೊಂಡು ಪ್ರತಿದಿನ ಬೆಳಿಗ್ಗೆ 1 ಗ್ರಾಮು ರಾತ್ರಿ 1 ಗ್ರಾಮು ನಿರಂತರ 30 ದಿನ ಸೇವನೆ ಮಾಡಬೇಕು. ಸೊ ಅವರಿಗೆ ಇದರಿಂದ ಈ ಟೆನ್ಷನ್ ಬರುವಂಥ ಹೆಡ್ಡೇಕು ಕಮ್ಮಿ ಆಗ್ತದೆ, ಮೈಗ್ರೇನ್ ಹೆಡ್ಡೇಕು ಸಹ ಕಮ್ಮಿ ಆಗ್ತದೆ. ಆದರೆ ಇದರ ಒಟ್ಟಿಗೆ ಕೆಲವು ನಾನು ಹೇಳಿದಂಥ ಮೂಗಿ ಹಾಕುವಂಥ ನಸ್ಯಗಳು, ಈ ನಸ್ಯ ಅಂತ ಹೇಳಿದ ಕೂಡಲೇ ನಾವು ಹೇಳುವಂಥ ಈ ಹೊಗೆಸೊಪ್ಪಿನ ಪುಡಿ ಅಲ್ಲ, ಆಯುರ್ವೇದದಲ್ಲಿ ಒಂದು ವಿಭಾಗವೇ ಇದೆ ನಸ್ಯ ಚಿಕಿತ್ಸೆ ಅಂತೇಳಿ. ಔಷಧಿಗಳನ್ನು ಮೂಗಿನ ಮೂಲಕ ಬಿಡುವಂಥ ಒಂದು ಚಿಕಿತ್ಸೆ. ಸೊ ಈ ದ್ರವ್ಯಗಳನ್ನು ಮೂಗಿ ಬಿಡುವ ಮೂಲಕ ಇಂಥ ತೊಂದರೆಗಳನ್ನು ನಾವು ಕಮ್ಮಿ ಮಾಡಲಿಕ್ಕೆ ಆಗ್ತದೆ. ಡಾಕ್ಟರ್, ತಲೆನೋವು ಬರುವಾಗ ನಾವು ಮಾರುಕಟ್ಟೆಯಲ್ಲಿ ಬೇರೆ ಯಾವುದಾದ್ರೂ ರೀತಿಯ ಎಣ್ಣೆಗಳು ಲಭ್ಯವಿದೆ, ಅದನ್ನು ನಾವು ಉಪಯೋಗ ಮಾಡಿ ತಲೆನೋವನ್ನು ಶಮನ ಮಾಡ್ಬೋದಾ? ಮನೆಯಲ್ಲೇ ಮಾಡೋ ತುಂಬ ತೈಲಗಳಿದೆ, ಮಾಡ್ಬೋದು. ಆದರೆ ಈಗಿನ ಅವಸ್ಥೆಯಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಲಭವಾಗಿ ಮಾರ್ಕೆಟ್ ಸಿಗುವಂಥ ಒಂದು ಎಣ್ಣೆ ಅಂತ ಹೇಳಿ ಅಸನ ಬಿಲ್ವಾದಿ ತೈಲ ಎಲ್ಲ ಕಡೆ ಸಿಗುವಂಥದ್ದು. ಅದನ್ನು ತಲೆಗೆ ಹಾಕಿ 3 ಗಂಟೆ ಇಟ್ಟು ಸ್ನಾನ ಮಾಡಬೇಕು. ಪ್ರತಿದಿನ ಹಾಕುವ ಮೂಲಕ ತಲೆನೋವು ಕಮ್ಮಿ ಆಗ್ತದೆ. ಇನ್ನೊಂದು ಮರೀಚಾದಿ ತೈಲ ಸಿಗ್ತದೆ, ಅದನ್ನು ಸಹ ತಲೆನೋವಿಗೆ ಉಪಯೋಗ ಮಾಡ್ತಾರೆ. ಅದನ್ನು ತಲೆಗೆ ಇಟ್ಟು 3 ಗಂಟೆ ಕಳೆದ ನಂತರ ಸ್ನಾನ ಮಾಡ್ಬೋದು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತಲೆನೋವು ಹಾಗೂ ಅವುಗಳ ವಿಧಗಳು, ಅವುಗಳಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ಮಾಡ್ಬೋದು ಎಂಬುದನ್ನು ಪುತ್ತೂರಿನ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರೊಂದಿಗೆ ಕೂಲಂಕಷವಾಗಿ ಚರ್ಚೆ ಮಾಡಿದ್ವಿ. ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಪುತ್ತೂರಿನ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಕಸ್ಟಮರ್ ಕೇರ್ಗೆ ನೀವು ಕರೆ ಮಾಡ್ಬೋದು. ನಮ್ಮ ಸಂಖ್ಯೆ 9632929349 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ವೀಕ್ಷಕರೇ, ಮುಂದಿನ ವಾರ ಇಂದಿನ ಜನಾಂಗವನ್ನು ಹೆಚ್ಚಾಗಿ ಬಾಧಿಸುತ್ತಿರುವಂತಹ ಒಂದು ಕಾಯಿಲೆ ಎಂದರೆ ಸಂಧಿವಾತ. ಈ ಸಂಧಿವಾತದ ಬಗ್ಗೆ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರೊಂದಿಗೆ ಸಂಧಿವಾತಕ್ಕೆ ಆಯುರ್ವೇದದಲ್ಲಿ ಇರುವಂತಹ ಚಿಕಿತ್ಸೆಯ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ನಾವು ಮಾಡಲಿದ್ದೇವೆ. ವಂದನೆಗಳು ವೀಕ್ಷಕರೇ.